ಹೈನುಗಾರಿಕೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆಯಲ್ಲಿ ಸಾಕಾಣಿಕೆ ಮಾಡಲು ದನ ಸಾಗಾಟ ನಡೆಸಲು ಬಜರಂಗದಳ ಎಂಬ ಸಂಘಟನೆ ತೊಂದರೆ ಮಾಡುತ್ತಿದ್ದು, ಅನುಮತಿ ಪಡೆದುಕೊಂಡು ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಒಯ್ಯುವ ಹಂತದಲ್ಲಿ ದನ ಸಾಗಾಟ ತಡೆದು ಅನ್ಯಾಯ ಮಾಡುತ್ತಿದೆ ಎಂದು ಮೊಟ್ಟೆತಡ್ಕ ಕೃಷ್ಣ ಭಟ್ ಆರೋಪಿಸಿದ್ದಾರೆ. ಅವರು ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕುಕ್ಕುಜೆ ಕೃಷ್ಣ ಭಟ್ ಅವರಿಂದ 2 ಗಬ್ಬದ ದನಗಳನ್ನು ಮೊಹಮ್ಮದ್ ಏತಡ್ಕ ಎಂಬುವರು ದನ ಖರೀದಿ ಮಾಡಿದ್ದು, ಅದರ ಮಧ್ಯವರ್ತಿಯಾಗಿ ತಾನು ಪಶುಸಂಗೋಪನಾ ಇಲಾಖೆಯಿಂದ ಅನುಮತಿ ಪಡೆದು ಪಿಕಪ್ ವಾಹನದಲ್ಲಿ ದನ ಸಾಗಾಟ ಮಾಡುತ್ತಿದ್ದ ಸಂದರ್ಭದಲ್ಲಿ ಕೈಕಾರ ಎಂಬಲ್ಲಿ ಬಜರಂಗದಳದ ಸುಮಾರು 40 ಮಂದಿಯ ತಂಡ ಅವ್ಯಾಚ್ಯವಾಗಿ ನಿಂದಿಸಿದ್ದಲ್ಲದೆ ವಿಡಿಯೋ ಚಿತ್ರೀಕರಣ ನಡೆಸಿ ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಅಪಮಾನ ಮಾಡಿದ್ದಾರೆ. ಇದರಿಂದ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಅನ್ಯಾಯ ಮಾಡಿದ್ದಾರೆ. ಸಾಕಲು ದನ ಒಯ್ಯುವ ಸಂದರ್ಭದಲ್ಲಿಯೂ ಈ ರೀತಿ ಮಾಡುವುದು ಸರಿಯಲ್ಲ. ಇದನ್ನ ಸಂಘಟನೆಗಳು ಅರ್ಥ ಮಾಡಿಕೊಳ್ಳಬೇಕು ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಪಿಕಪ್ ವಾಹನ ಚಾಲಕ ಆದಂ ಮೊಟ್ಟೆತಡ್ಕ ಉಪಸ್ಥಿತರಿದ್ದರು. ಮೊಹಮ್ಮದ್ ಎಂಬವರಿಗೆ ಏತಡ್ಕ ಅವರಿಗೆ ತೆಗೆದುಕೊಂಡು ಹೋಗುವಾಗ ನಾವು ಕೈಕಾರ ಎಂಬಲ್ಲಿ ನಮ್ಮನ್ನು ಆದಮ್ ಎಂಬವರ ಪಿಕಪ್ನಲ್ಲಿ ತೆಗೆದುಕೊಂಡು ಹೋಗುತ್ತಿರುವಾಗ ಕೈಕಾರ ಎಂಬಲ್ಲಿ ನಮ್ಮನ್ನು ಅಡ್ಡಗಟ್ಟಿ ಬಜರಂಗದವರು ನಮ್ಮನ್ನು ಬೈದು ನಮಗೆ ನಾವು ನಮ್ಮ ಡಾಕ್ಟರ್ ಸರ್ಟಿಫಿಕೇಟನ್ನು ತೋರಿಸಿದೆವು, ಆದರೂ ನಮಗೆ ಬಿಡಲಿಲ್ಲ. ನಂತರ ಅವರು ಪೊಲೀಸ್ನವರು ಬಂದ ನಂತರ ನಮ್ಮನ್ನು ಸ್ಟೇಷನಿಗೆ ಸಂಪ್ಯ ಠಾಣೆಗೆ ಕರೆದುಕೊಂಡು ಹೋಗಿ ಸಂಪ್ಯ ಠಾಣೆಯವರು ನಮ್ಮನ್ನು ನಮ್ಮ ಪರ್ಮಿಷನ್ ನೋಡಿ ಬಿಡುಗಡೆ ಮಾಡಿದರು. ಹಾಗೆ ನಮಗೆ ಭಾರಿ ಈ ಬಜರಂಗದವರು ನಮಗೆ ಮಾಡಿದ ಹಿಂಸೆ ನಮಗೆ ಭಾರಿ ಮನಸ್ಸಿಗೆ ಬೇಜಾರಾಗಿದೆ.